ಸೂಪರ್ ಸಿಂಗರ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್, ಪವರ್ಡ್ ಬೈ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ಮತ್ತು ಸಂತೋಷ್ ಬಾಯ್ಲ್ಡ್ ರೈಸ್. ಸಹ ಪ್ರಾಯೋಜಕರು ಸೂಪರ್ ಸಿಂಗರ್. ಅರುಣ್ ಕುಮಾರ್ ಬಿ ಸೂಪರ್ ಸಿಂಗರಿಗೆ ಸ್ವಾಗತ. ಎಲ್ಲಿಂದ ಬಂದಿದ್ದೀರಿ ಸರ್ ನೀವು? ಕಲಬುರಗಿಯಿಂದ ಸರ್. ಕಲಬುರಗಿಯಿಂದ ಬಂದಿದ್ದೀರಾ? ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ, ಕಪಟ ನಾಟಕ ಸೂತ್ರಧಾರಿ ನೀನೇ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಸನಿಸದ ನಿಮದ ಸನಿಸದ ನಿಮದ ಗಗ್ಗ ಗಮಮ್ಮ ದದ ನಿದಮ ಗಗ್ಗ ಗಮಮ್ಮ ನಿನ್ನಿ ಮದನಿ ಸಾಸ ಧನಿ ಸದನಿ ಸಾಸ ಧನಿ ಸದನಿ ಗಾಗನಿ ನಿಗಾಗನಿ ಸಗ ಸಗ ಮಾದ ಸನಿದ ಗಾ ಸನಿದ ಮದನಿ ಸದನಿ ಸದನಿ ಸಾಸ ಮದನಿ ಮದನಿ ಮದನಿನ್ನಿ ಗಮದ ಗಮ ಸನಿದಮ ನಿನ್ನಯ ಕೈಯಲ್ಲಿ ಬೊಂಬೆಯು ನಾನು, ಆಡಿಸಿ ಬೀಳಿಸಿ ನಗುತ್ತಿಹೆ ನೀನು, ನನ್ನಯ ಸರಿ ತಪ್ಪು ಹೊಣೆ ನಿನ್ನದು, ಶೋಧನೆ ಈ ದಿನ ನನಗೆಯದು, ಪ್ರಭು ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆಯೋ ಪಾಪ ಪುಣ್ಯ ನಿನಗೆ ಅರ್ಪಣೆ, ಪ್ರಭು ಶಿಕ್ಷೆ ನೀಡುವೆಯೋ ರಕ್ಷೆ ಮಾಡುವೆಯೋ ಪಾಪ ಪುಣ್ಯ ನಿನಗೆ ಅರ್ಪಣೆ. ಪರಮಾತ್ಮನೇ ಶ್ರೀಕೃಷ್ಣನೇ ಧನಿ ಸಮಗ ಸಗಸ ಧನಿ ಸಮ ಸನಿ ಸನಿ ಧನಿ ಸಮಾಗ ಸನಿ ನಿಗಾ ಸನಿದ ಸನಿದಮ, ಅಪರಾಧಿ ನಾನಲ್ಲ, ಅಪರಾಧ ಎನಗಿಲ್ಲ. ಅರುಣ್ ಸರ್, ಯಾ ವಾಯ್ಸ್ ಚೆನ್ನಾಗಿದೆ ಆ್ಯಕ್ಚುಲಿ, ಒಂದು ಲೆವೆಲ್ ಚೆನ್ನಾಗಿ ಹಾಡ್ತೀರಾ. ಥ್ಯಾಂಕ್ ಯು ಸರ್. ವೋಕಲ್ ಕಂಟ್ರೋಲ್ ಇನ್ನೂ ಅಂದರೆ ನೋಟ್ ಸ್ವಲ್ಪ ಇನ್ನೂ ಶುದ್ಧವಾಗಿ ಬರಬೇಕು ಅಂತ ಅನಿಸುತ್ತೆ. ಹಾಂ ಸರ್. ಅದು ಬಿಟ್ಟರೆ ಓಕೆ. ಐ ಥಿಂಕ್ ನೀವು ಕಲಿತಾ ಇದ್ದೀರಾ? ಸರ್ ಕಲಿತಾ ಇದ್ದೆ. ಲಾಕ್ಡೌನ್ಗಿಂತ ಮುಂಚೆ ಇಲ್ಲಿ ಬೆಂಗಳೂರಲ್ಲಿ ಹಂಸಲೇಖ ಸರ್ ಸ್ಕೂಲಲ್ಲಿ ಕಲಿತಾ ಇದ್ದೆ. ಲಾಕ್ಡೌನ್ ಆದಮೇಲೆ ಮತ್ತೆ ಹೋಗೋಕ್ಕಾಗಲಿಲ್ಲ ಸರ್, ಊರಲ್ಲೇ ಇದ್ದೀನಿ ಸರ್ ಇವಾಗ. ಓಕೆ, ಇಂಪ್ರೂವ್ ಮಾಡ್ತೀರಲ್ವಾ? ಖಂಡಿತ ಸರ್, ಪ್ರಾಕ್ಟೀಸ್ ಮಾಡ್ತೀನಿ ಸರ್. ಅರುಣ್ ಅವರೇ ಸರ್, ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀವಿ, ವೆಲ್ಸಿ ನಿಮಗೆ ತಿಳಿಸ್ತೀವಿ. ಓಕೆ, ಥ್ಯಾಂಕ್ ಯು. ಮೇಘನಾ ನಾಚಪ್ಪ ಅವರೇ ಸೂಪರ್ ಸಿಂಗರಿಗೆ ಸ್ವಾಗತ. ಎಲ್ಲಿಂದ ಬಂದಿದ್ದೀರಾ? ನಾನು ಬೆಂಗಳೂರಿಂದ ಬಂದಿದ್ದೀನಿ. ಬೆಂಗಳೂರಿಂದ. ಹೇಳಿ ಕೋಗಿಲೆ ಇಂಪಾಗಲ, ಹೇಳಿ ಮಲ್ಲಿಗೆ ಕಂಪಾಗಲ, ಎಲ್ಲೆಲ್ಲೂ ಹೊಸ ಬೆಳಕು ಕಂಡಂತಾಯಿತು, ಹೇಳಿ ಇಬ್ಬನಿ ತಂಪಾಗಲ, ಹೇಳಿ ದುಂಬಿಯೇ ಚುಂಪಾಗಲ, ಎಲ್ಲೆಲ್ಲೂ ಹೊಸ ಚಿಗುರು ಮರೆತಾಯಿತು, ಈ ಮನದು
ಫುಲ್ ಆನ್ ಪರ್ಫಾರ್ಮೆನ್ಸ್ ಕೊಟ್ಬಿಟ್ರಿ. ನನ್ನ ಕಡೆಯಿಂದ ಎಸ್. ಯಾರಿಂದ ಕಲ್ತಿದ್ದು? ನಾನು ಶಂಕರ್ ಶಾನ್ ಬಾಬು ಸರ್ ಹತ್ರ ಕಲಿತಿದ್ದೀನಿ. ಫಸ್ಟ್ ಅಮ್ಮನ ಹತ್ರ ಕಲಿತಿದ್ದೆ. ಅದಾದಮೇಲೆ ವಿದ್ವಾನ್ ಶಂಕರ್ ಶಾನ್ ಬಾಬು ಹತ್ರ ಕಲಿತಿದ್ದೆ. ಅಮ್ಮನೂ ಕ್ಲಾಸಿಕಲ್ ಟ್ರೈನ್ ಸಿಂಗರ್ ಅವರು? ಹೌದು, ಸ್ವಲ್ಪ ಕರ್ನಾಟಿಕ್ ಕ್ಲಾಸಿಕಲ್ ಟ್ರೈನ್ ಸಿಂಗರ್ ಅವರು. ನಾನು ಅವರಿಂದ ಕರ್ನಾಟಿಕ್ ಸ್ವಲ್ಪ ಕಲ್ತಿದ್ದೀನಿ. ಮತ್ತು ಶಂಕರ್ ಸರ್ ಅವರಿಂದ ಹಿಂದೂಸ್ತಾನಿ ಶುರು ಮಾಡಿದ್ದೀನಿ. ಬೆಂಗಳೂರಲ್ಲಿ ಇರೋದಾ? ಹೌದು ಸರ್. ಒರಿಜಿನಲ್ ಕೂರ್ಗ ಅಲ್ಲ? ಹೌದು, ನಾನು ಕೊಡಗಿಂದ, ಬಟ್ ಬ್ಯಾಂಗ್ಳೂರಲ್ಲಿದ್ದೀನಿ. ಓಕೆ, ಇಲ್ಲಿ ಬಂದುಬಿಡು. ಥ್ಯಾಂಕ್ ಯು ಸರ್. ಸೂಪರ್ ಸಿಂಗರ್. ಭೂಮಿಕಾ ಹೆಗ್ಡೆ ಅವರೇ, ಸೂಪರ್ ಸಿಂಗರ್ಗೆ ಸ್ವಾಗತ. ಕರ್ನಾಟಕದ ಮೂಲೆಯಿಂದ ಜನ ಬಂದಿದ್ದಾರೆ ಹಾಡೋದಕ್ಕೆ. ನೀವೆಲ್ಲಿಂದ ಬಂದಿದ್ದೀರಾ? ಮಂಗಳೂರಿಂದ. ಇಲ್ಲೇ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ. ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ. ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ. ನದಿಯು ಕಡಲ ಸ್ನೇಹ ಮರೆಯುವುದೇ. ಸಗಮಪ ಗಮ ಪನಿ ಪನಿಸ ಪನಿರಿ ಗರಿ ಸಾನಿ ಪಾಮ ಗಮನಿ ಗರಿ ಸಾನಿ ಪಾಮ ಗಮಗ ಗರಿ ಸಾನಿ ಪಾಮ ಗಮ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಆ ಸಂಗತಿಗಳೆಲ್ಲ ಅಷ್ಟು ಕ್ಲಾರಿಟಿ ಇನ್ನೂ ಬೇಕಿತ್ತು. ಓಕೆ, ನೀವು ಹಾಡು ಒಪ್ಸಿದ್ದೀರಾ? ಸದ್ಯಕ್ಕೆ ಹೋಲ್ಡಲ್ಲಿ ಇಟ್ಟಿರ್ತೀವಿ. ಯಾರೋ ವೇಟಿಂಗ್ ಲಿಸ್ಟ್. ಥ್ಯಾಂಕ್ ಯು. ಹನುಮಂತಪ್ಪ ಅವರೇ, ಎಲ್ಲಿಂದ ಬಂದಿದ್ದೀರಾ? ಹನುಮಂತಪ್ಪ ಅವರೇ, ನಾನು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಶಿಕ್ಷಕನಾಗಿಬಿಟ್ಟು ನಿವೃತ್ತಿ ಆಗಿದ್ದೇನೆ. ಈಗ 2 ವರ್ಷ ಆಯಿತು ನಿವೃತ್ತಿಯಾಗಿ. ನಾನು ಇರೋದು ಹವ್ಯಾಸ ನನಗೆ. ಚಿರ ಯೌವನದ ಯುವಕನಂತೆ ಏಜ್ ಮುಖ್ಯ ಅಲ್ಲ, ಆದರೂ ಕೂಡ ಒಂದು ಹುಮ್ಮಸ್ಸಿಂದ ಬಂದಿದ್ದೀರಾ. ಕಥೆ ಮುಗಿಯಿತೆ ಆರಂಭದ ಮುನ್ನ, ಲತೆ ಬಾಡಿ ಹೋಯಿತೆ ಹೂವಾಗುವ ಮುನ್ನ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಮಡದಿ ಮಕ್ಕಳು ಸ್ನೇಹಿತರನ್ನು, ಮಡದಿ ಮಕ್ಕಳು ಸ್ನೇಹಿತರನ್ನು ಮಣ್ಣಿನ ವಶ ಮಾಡಿ ನಡೆದಿದೆ ಎಂದು ಅಂಧನ ರೀತಿ ಶೋಕದೇ. ಏನೋ ನಿನ್ನ ಗುರಿ, ಎಲ್ಲಿಗೆ ಪಯಣ, ಯಾವುದೋ ದಾರಿ, ಏಕಾಂಗಿ ಸಂಚಾರಿ, ಏಕಾಂಗಿ ಸಂಚಾರಿ. ಸೋಲು ಗೆಲುವು ಸಾವು ನೋವು, ಸೋಲು ಗೆಲುವು ಸಾವು ನೋವು, ಜೀವನದು ಯಾಲೆ. ಸಾಯುವ ಮುನ್ನ
ಜನಿಸಿದೆ ಮಣ್ಣ ದರ್ಶನ ನೀ ಪಡೆದು ತಾಯಿಯ ಮಡಿಲ ಧೂಳಲಿ ಬೆರೆತು ಶೂನ್ಯದೇ ಮುಗಿಸೋ ನಿನ್ನ ಕತೆ ಎಲ್ಲಿಗೆ ಪಯಣ ಯಾವುದೋ ದಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ ಏಕಾಂಗಿ ಸಂಚಾರಿ. ಓಕೆ ನಿಮ್ಮ ರೋಲ್ ಮಾಡೆಲ್ ಯಾರು? ಗಾಯಕರು ಸರ್. ಈಗ ಗಾಯಕರಲ್ಲಿ ಯಾರು ಇಷ್ಟ ನಿಮಗೆ? ನನಗೆ ರಾಜ್ಕುಮಾರ್ ಅವರು, PB ಶ್ರೀನಿವಾಸ್ ಅವರು. ಓಕೆ ಸರ್ ತುಂಬ ಎಲ್ಲರೂ ನನಗಿಷ್ಟ ಸರ್. ಈಗ ಎಷ್ಟು ವಯಸ್ಸಾಯ್ತು ನಿಮಗೆ? ಅವರು ಜೊತೆಯೆಲ್ಲ ನಾನೊಂದು ದಿವಸ ಎದ್ದು ಬಂದೆ, ಅದಕ್ಕಾಗಿ ನನಗೆ ಅವರು ಅಂದ್ರೆ ತುಂಬ ಇಷ್ಟ ಸರ್ ನನಗೆ. ಓಕೆ ಓಕೆ ಹೌದು ಸರ್. ಅಲ್ಲ ಈಗ ವಯಸ್ಸು ಎಷ್ಟಾಯ್ತು ನಿಮಗೆ? ಏಜ್ ಇವಾಗ ನನಗೆ ಸುಮಾರು 62 ಇದೆ ಸರ್. ಓಕೆ ಓಕೆ ಹೌದು ಸರ್. ಬಟ್ ನಿಮ್ಮ ಈ ಉತ್ಸಾಹಕ್ಕೆ ಮಣಿಬೇಕು. ನಿಮ್ಮನ್ನು ನೋಡುವಾಗ ನಮಗೆ ನಾಚಿಕೆ ಆಗುತ್ತೆ ಒಂಥರ, ಯಾಕಂದರೆ ಆ ಎನರ್ಜಿ ಇದೆಯಲ್ಲ ನಿಮ್ಮಲ್ಲಿ ತುಂಬ ಚೆನ್ನಾಗಿದೆ. ಆಮೇಲೆ ಎಲ್ಲ ಈಗ ಶಿಕ್ಷಕನಾಗಿದ್ದರೂ ಎಲ್ಲ ರಂಗದಲ್ಲಿ ಕೈ ಆಡಿಸಿದ್ದೀರಾ. ಸೊ ಕಂಗ್ರ್ಯಾಚುಲೇಷನ್ಸು. ನಿಮಗೆ ಸಿಂಗಿಂಗ್ ಇದ್ದು ಐ ಥಿಂಕ್ ಪೆಂಡಿಂಗಲ್ಲಿದೆ ಇದು, ಯಾಕಂದರೆ ಹೆಚ್ಚಾಗಿ ಎಲ್ಲರದ್ದು ನಾವು ಆಮೇಲೆ ತಿಳಿಸ್ತೀವಿ ಸೆಲೆಕ್ಟ್ ಆಗಿದ್ದಾರೆ ಇಲ್ಲ ಅಂತ. ನಮ್ಮ ಸೂಪರ್ ಸಿಂಗರ್ ವಾಣಿಶ್ರೀ ಸುರೇಶ್ ಆಚಾರ್ಯ, ಸ್ವಾಗತ ನಿಮಗೆ. ಎಲ್ಲಿಂದ ಬಂದಿದ್ದೀರಾ? ಹೊನ್ನಾವರದಿಂದ. ಮುಸ್ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗಲ್ಲಿ ತೇಲಿ ಹೋದೆ, ನೀ ಯಾರು ಯಾವೂರು ಕಾಣೆ ಹೇಗೂ ನನ್ನಲ್ಲಿ ಸೇರಿ ಹೋದೆ ಹೃದಯವೇ ನೀ ಬೇಗ ನಮದಾಗಲಿ ಪ್ರೇಮ ಸಂಯೋಗ. ಮುಸ್ಸಂಜೆ ರಂಗಲ್ಲಿ ನಿನ್ನ ಪ್ರೀತಿ ರಂಗಲ್ಲಿ ತೇಲಿ ಹೋದೆ, ನೀ ಯಾರು ಯಾವೂರು ಕಾಣೆ ಹೇಗೂ ನನ್ನಲ್ಲಿ ಸೇರಿ ಹೋದೆ ಹೃದಯವೇ ನೀ ಬೇಗ ನಮದಾಗಲಿ ಪ್ರೇಮ ಸಂಯೋಗ. ಬಾನಲ್ಲಿ ಸಂತೋಷದೇ ಹಾರಿದ್ದ ಬೆಳ್ಳಕ್ಕಿನ ನಿನಗೆಲ್ಲ ಇನ್ಯಾವ ಬೇನೆ, ನೀ ಪ್ರೀತಿ ಮಾತಾಡುತ್ತಾ ಬಲೆ ಬೇಸೆನ ಸಿಕ್ಕಿದೆ ಹೊಸ ಪ್ರೇಮ ಸವಿ ಜಾಲದಲ್ಲಿ. ರವಿ ನಿಂತು ಮುಗಿಲ ಮರಿಯಲ್ಲಿ ನಗುವಂತೆ ನೋಡಿದರೆ ಎಂದು ನಿನ್ನಾಟ ತಂದ ತಾಪ ನನ್ನ ಮನಸ ತಾಕದೇನು, ಬರಿ ಕಣ್ಣು ಕಾಣದ ತಂಗಾಳಿ ಕಂಡಂತೆ ಕಪ್ಪಿನ ರಂಗೋಲಿ, ನೀ ನಿಂತೆಯೋ ಈ ಹೆಣ್ಣಲ್ಲಿ ನಿಜ ಬಂದಿಯೋ ನೀನು ನನ್ನಲ್ಲಿ. ವಾಣಿಶ್ರೀ, ಹಾಯ್ ಸರ್. ಎಲ್ಲಿಂದ ಬಂದಿದ್ದೀರಾ? ಹೊನ್ನಾವರದಿಂದ. ಹೊನ್ನಾವರ. ಓಕೆ. ಕ್ಲಾಸಲ್ಲಿ ಕಲಿತಾ ಇದ್ದೀರಾ? ಹಾಂ, ಕಲಿತಾ ಇದ್ದೀನಿ. ಈ ಹಾಡು ಯಾವ ರಾಗದ ಬೇಸ್ ಮೇಲೆ ಇದೆ ಅಂತ ಗೊತ್ತಾ? ಇಲ್ಲ ಸರ್, ಅಷ್ಟೊಂದು ಗೊತ್ತಿಲ್ಲ. ಅಂದರೆ ಇವಾಗ 1 ವರ್ಷದಿಂದ ಕಲಿತಾ ಇದ್ದೀನಿ, ಮುಂಚೆ ಟಚ್ ಇಲ್ಲ. ಬಟ್ ಇದು ಹಾಗೆ ಕಲ್ತ್ಕೊಂಡ್ರೆ ಆಗಿದ್ರೆ ಕೇಳಿ ಕೇಳಿ ಕಲ್ತ್ಕೊಂಡ್ರೆ. ಹಾಂ, ಜೋಗ್ ರಾಗ ಬೇಸ್ಡ್ ಇದೆ. ಹೌದಾ ಸರ್? ಚೆನ್ನಾಗಿತ್ತು. ಐ ಲೈಕ್ಡ್. ನನ್ನ ಕಡೆಯಿಂದ ಎಸ್. ಗುರು ಸರ್ ಏನು ಹೇಳ್ತಾರೆ ಕೇಳೋಣ. ಎಸ್ ವೀರಭದ್ರ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಥ್ಯಾಂಕ್ ಯು.
ವೀರಭದ್ರ ಬೆನಕನಹಾಳ್, ಎಷ್ಟು ಉದ್ದ ಇದೆ ಹೆಸರು ನಿಮ್ಮದು? ಊರ ಹೆಸರನ್ನು ಬರೆದಿದ್ದೆ ಸರ್. ಅದರ ಎಲ್ಲ ಜೊತೆಗೆ ಸೇರಿಸಿದ್ದೀರಾ? ಇದೇ ಹೆಸರು, ಇಷ್ಟು ಉದ್ದ ಇದೆ ನಿಮ್ಮ ಹೆಸರು? ಇಲ್ಲ ಸರ್, ವೀರಭದ್ರ ಬೆನಕನಾಳ್ ಅಷ್ಟೇ ನನ್ನ ಹೆಸರು. ಆನಂದ ಪರಮಾನಂದ ಪರಮಾನಂದ ಆನಂದ ಪರಮಾನಂದ ಪರಮಾನಂದ ತಾಯಿ ತಂದ ಜನ್ಮದಿಂದ ಜಗದಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮ ಗಮರಿ ಸಾನಂದ ಪರಮಾನಂದ ಪರಮಾನಂದ ಬಾಳಿನ ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುಧೆ ಮಾಡಿ ನಾಲ್ವರ ನಗಿಸುವುದೇ ಮನುಜಾನಂದ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬೆಲ್ಲದ ಕಣದೊಳಗೆ ಬೇವಿನ ಎಲೆಯಿರುವ ಬಾಳು ತಂದ ಹಬ್ಬದಿಂದ ಬ್ರಹ್ಮಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನಿಸರಿ ಸರಿಗ ಮಮರಿ ಸನಿ ಸರಿ ಸದನಿ ಪಮ ಗಮರಿ ಸಾನಂದ ಪರಮಾನಂದ 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 ಪರಮಾನಂದ. ವೀರಭದ್ರ ಅವರೇ, ಯಾವ ಊರು ನಿಮ್ಮದು? ಕೊಪ್ಪಳ ಜಿಲ್ಲೆ ಸರ್. ಕೊಪ್ಪಳ. ಓಕೆ ಓಕೆ. ಅಂದರೆ ಕಲಿತಾ ಇದ್ದೀರಾ? ಹಾಂ ಸರ್, ಆಶ್ರಮದಲ್ಲಿ ಪುಟ್ಟಯ್ಯಜ್ಜರ ಮಠದಲ್ಲಿ ಕಲಿತಿದ್ದೆ. ಓಕೆ, ಚೆನ್ನಾಗಿದೆ. ಬಟ್ ಅಟ್ ಪ್ರೆಸೆಂಟ್ ಈ ಸ್ಟೇಚರ್ಗೆ ನಾವು ಪೆಂಡಿಂಗ್ ಇಡ್ತೀವಿ, ನಾವು ತಿಳಿಸ್ತೀವಿ ಸದ್ಯ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಅಮಿತಾಬ್ ಬಾಗಡೆ ಅವರೇ, ತುಂಬ ಸ್ಪೀಡಾಗಿದ್ದೀರಾ. ದಾಂಡೇಲಿ ಅಂತ ಅಲ್ಲಿ ನೃತ್ಯದ ಹೆಸರು? ಹಾಂ, ದಾಂಡೇಲಿ ಸರ್ ನಮ್ಮ ಊರು ಸರ್. याद आ रहा है तेरा प्यार, याद आ रहा है तेरा प्यार, कहाँ हम कहाँ तुम हुए तुम कहाँ गुम, अभी जा एक बार ओ याद आ रहा है तेरा प्यार। यारो मैं तो यहाँ जीता रहा सारे गम दिल के भुला के, देके तुम्हें सारी खुशी मैंने यहाँ कुछ भी तो पाया नहीं, सब कुछ पाके मुझको मिली क्या जिंदगी। ओ याद आ रहा है तेरा प्यार। ಅಮಿತ್, ಹಾಂ ಸರ್. ಎಷ್ಟು ವರ್ಷದಿಂದ ಆಡ್ತಾ ಇದ್ದೀರಾ? 8 ಇಯರ್ಸ್ ಆಯ್ತು ಸರ್. ಓಕೆ, ವಾಯ್ಸ್ ಚೆನ್ನಾಗಿದೆ ನಿಮ್ಮದು. ಥ್ಯಾಂಕ್ ಯು ಸರ್. ಬನ್ನಿ, ಸೆಲೆಕ್ಷನ್ ಆಗಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಜಡ್ಜಸ್ಗೆಲ್ಲ ನಿಮ್ಮ ಹೆಸರು ಅಮೃತ, ನೀವು ಪಂಚಾಮೃತ ಕೊಡಬೇಕೀಗ.
ಭೇಟಿಗೆ ಜೀವನ ಈ ಕ್ಷಣ ಶುರುವಾದಂತಿದೆ ಕನಸಿನ ಊರಿನ ಕದ ತೆರೆಯುತ್ತಿದೆ ಅಳಬೇಕು ಒಮ್ಮೆ ಅಂತನಿಸಿದೆ ಖುಷೀಗ ಮೇರೆ ಮೇರೆ ಮಧುಮಾಸದಂತೆ ಕೈ ಚಾಚಿದೆ ಹಸಿರಾಯ್ತು ನನ್ನ ದಾರಿ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ ಯಾರು ಬಂದಿರದ ಮನಸ್ಸಲ್ಲಿ ನಿನ್ನ ಆಗಮನ ಈ ದಿನ ನೀಡುವ ಮುನ್ನ ನಾನೇ ಆಮಂತ್ರಣ ಗಗನವೇ ಬಾಗಿ ಭುವಿಯನು ಕೇಳಿದ ಹಾಗೆ ಕಡಲು ಕರೆದಂತೆ ನದಿಯನು ಭೇಟಿಗೆ. ಅಮೃತ, ನಮಸ್ತೆ ಸರ್. ಕ್ಲಾಸ್ಕಲ್ಲಿ ಏನೋ ಕಲಿತಾ ಇದ್ದೀರಾ? ಹೌದು ಸರ್. ಎಷ್ಟು? ಕರ್ನಾಟಿಕ್ ಸೀನಿಯರ್ ಆಯಿತು. ಕೆಲವು ಕಡೆ ನೋಟ್ ಸ್ವಲ್ಪ ಶೂಟ್ ಔಟ್ ಆಯಿತು, ಬಟ್ ವಾಯ್ಸ್ ಟೆಕ್ಸ್ಚರ್ ಆ ಪಲುಕುಗಳೆಲ್ಲ ತುಂಬ ಚೆನ್ನಾಗಿ ಬಂತು. ಥ್ಯಾಂಕ್ ಯು. ಓಕೆ, ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ. ವಿಲ್ ಲೆಟ್ ಯು ನೋ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್ ದೀಪ್ತಿ ಗುರುಪ್ರಸಾದ್ ಅವರೇ, ನಮಸ್ತೆ ಸರ್. ಸೂಪರ್ ಸಿಂಗರ್ ಆಡಿಷನ್ ಮುಗಿದು ಮೆಗಾ ಆಡಿಷನ್ಗೆ ಬಂದಿದ್ದೀರಿ. ಹೌದು. ಎಲ್ಲಿಂದ ಬಂದ್ರಿ ನೀವು? ನನಗೆ ಮರ್ತೋಯ್ತು. ಮಂಗಳೂರು. ಮಂಗಳೂರು, ನಮ್ಮ ಊರವರು. ಇಲ್ಲಿ ಮಂಗಳಾದೇವಿ. ಹೌದಾ? ಕಂಬದ ಮ್ಯಾಲಿನ ಬೊಂಬೆ ನಂಬಲೆ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳುತ್ತಾರವಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೇನ ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳುತ್ತಾರವಾ ನೀರೊಲೆಯಾನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮಗುಣತೆಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ನೀರೊಲೆಯಾನಿಗೆ ಕೆಂಡ ಸತ್ಯವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ಒಳ್ಳೆ ಗಮಗುಣತೆಯಲ್ಲಿ ಸೀಗೆ ನಿನ್ನ ವಾಸನೆ ಹರಡಿರಲಿ ಹೀಗೆ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬುಗೊಂಡೇನ ಮಬ್ಬು ಹರಿಯುವುದೇನ ಹಬ್ಬವಾಗುವುದೇನ ಕಂಬದ ಮ್ಯಾಲಿನ ಗೊಂಬೆ ನಂಬಲೆ ನಾನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಗೊತ್ತ ಹೇಳುತ್ತಾರವಾ. ದೀಪ್ತಿ, ಯಾ ನಮಸ್ತೆ. ಎಷ್ಟು ಸಮಯದಿಂದ ಹಾಡ್ತಾ ಇದ್ದೀರಾ? ನಾನು ಒಂದು ಡಿಗ್ರಿಯಲ್ಲಿರುವಾಗ 7 ಮಂತ್ಸ್ ಏನೋ ಕ್ಲಾಸಿಗೆ ಹೋಗಿದ್ದೇನೆ. ಮತ್ತೆ ಕ್ಲಾಸಿಗೆ ಹೋಗ್ಲಿ ಹೀಗೆ ಹವ್ಯಾಸ ನಂದು. ಎಷ್ಟು ವರ್ಷದಿಂದ ಹಾಡ್ತಾ ಇದ್ದೀರಾ? ನಾನಂದ್ರೆ ಪ್ರೈಮರಿ ಸ್ಕೂಲಿಂದನೇ. ಓಕೆ, ಚೆನ್ನಾಗಿದೆ, ಹಾಡು ಚೆನ್ನಾಗಿದೆ. ಅಂಡ್ ಸೆಲೆಕ್ಷನ್ ಇಸ್ ಗುಡ್ ಬಿಟಿ. ಈಗ ಪೆಂಡಿಂಗಲ್ಲಿ ಇಟ್ಟಿದ್ದೀವಿ. ವಿಲ್ ಜಸ್ಟ್ ಲೆಟ್ ಯು ನೋ ಸೂನ್. ಓಕೆ ಓಕೆ ಸರ್, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಧನ್ಯ ಅವರೇ, ಸ್ವಾಗತ ನಿಮಗೆ. ಥ್ಯಾಂಕ್ ಯು ಸರ್. ನೀವು ಫ್ಯೂಚರಲ್ಲಿ ಟೀಚರ್ ಆಗಬೇಕು ಅಂತ ಅಂದ್ಕೊಂಡಿದ್ದೀರಲ್ವಾ? ಹೌದು ಸರ್. ನೋಡಿ, ನಾನು ಮುಖ ನೋಡಿ ಹೇಳಿದೆ ನಿಮ್ಮದು. ಸೊ ಅದೊಂದು ಆ ಲಕ್ಷಣ ಇದೆ ನಿಮ್ಮ ಹತ್ರ. ಬಿ ಎಡ್ ಮಾಡ್ತಾ ಇದ್ದೀರಾ ಅಂತಲ್ಲ? ಅದು ಇದು ಬರ್ದಿತ್ತು ಇಲ್ಲಿ. ಸೆಕೆಂಡ್ ಇಯರ್ ಅಲ್ವಾ? ಹೌದು ಸರ್. ಓಕೆ,
ಕೃಷ್ಣ ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ ವೀಣೆಯು ನಾನು ವೈಣಿಕ ನೀನು ತಂತಿಯ ಮೀಟದೆ ನುಡಿಯುವುದೇನು ಆ ಆ ಆ ಆ ವೀಣೆಯು ನಾನು ವೈಣಿಕ ನೀನು ತಂತಿಯ ಮೀಟದೆ ನುಡಿಯುವುದೇನು ಬಯಸಿದ ರಾಗ ನುಡಿಸಿ ನೀನಲಿದಾಗ ನನಗೂ ಆನಂದ ನಿನ್ನಿಂದ ನಗಿಸಲು ನೀನು ನಗುವೆನು ನಾನು ನಗಿಸಲು ನೀನು ನಗುವೆನು ನಾನು ನಾನೊಂದು ಗೊಂಬೆಯೋ ನೀ ಸೂತ್ರಧಾರಿ ನಿನ್ನ ಎದಿರು ನಾ ಪಾತ್ರಧಾರಿ ನಗಿಸಲು ನೀನು ನಗುವೆನು ನಾನು ನಗಿಸಲು ನೀನು ನಗುವೆನು ನಾನು ನಾನೊಂದು ಬೊಂಬೆಯೋ ನೀ ಸೂತ್ರಧಾರಿ ಎಲ್ಲಿಂದ ಬರೋದು? ಉಡುಪಿ ಸರ್. ಉಡುಪಿ, ಓಕೆ. ಯಾರ ಹತ್ರ ಕಲಿತಾ ಇದ್ದೀರಾ? ಉಷಾ ಹೆಬ್ಬಾರ್ ಅಂತ. ಮುಂಚೆ ಈಗ ಇಲ್ಲ ಸರ್. ಓಕೆ. ಚೆನ್ನಾಗಿ ಆಡ್ತೀರಾ. ಸ್ವಲ್ಪ ಕರೆಕ್ಷನ್ಸ್ ಅಂದರೆ ತುಂಬ ವೈಬ್ರೇಟ್ ಆಗ್ತಾ ಇದೆ ವಾಯ್ಸು. ಭಯದಲ್ಲಿ ಸರ್. ಯಾಕೆ? ಸ್ವಲ್ಪ ಭಯ ಆಯ್ತು. ರಾಜಗೋಪಾಲ್ ಕಂಡ್ರೆ ಭಯ, ಅವರು ಉಡುಪಿ. ಅವ್ರಿಗೆ ನಾನು ಭಯ ಪಡ್ತೀನಿ ಕೆಲವೊಮ್ಮೆ. ಮಂಜುನ ಕಂಡ್ರೆ ಇನ್ನೂ ಭಯ ಪಡ್ತೀವಿ ಎಲ್ಲರೂ. ಅಷ್ಟು ಭಯಂಕರ ಇದ್ದೀನಿ. ಯಾರನ್ನು ಕಂಡ್ರೆ ಭಯ ಈಗ? ಫುಲ್ ಇಲ್ಲಿ ಸೆಟ್ ನೋಡುವಾಗ ಭಯ ಆಗ್ತದೆ ಅಷ್ಟೇ. ಓಕೆ, ಇಲ್ಲಿ ಬನ್ನಿ. ಯಶವನ್ ಅವರೇ, ನಿಮಗೆ ಸ್ವಾಗತ. ನೀವೇನು ಕೆಲಸ ಮಾಡ್ಕೊಂಡಿದ್ದೀರಿ ಯಶವನ್ ಅವರೇ? ಪ್ರೆಸೆಂಟ್ ಹುಡುಕ್ತಾ ಇದ್ದೇನೆ ಸರ್, ಜಾಬ್ ಹುಡುಕ್ತಾ ಇದ್ದೇನೆ. ಕಾಲೇಜ್ ಮುಗ್ದರಷ್ಟೇ. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೆ, ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ. ತೊರೆಯ ಮೇಲೆ ಸಾಗುವವರು ತೆರೆಗೆ ಬೆದರಲುಂಟೆ, ಪ್ರೀತಿಗಾಗಿ ಸಾಯುವವರು ಸಾವಿಗಂಜಲುಂಟೆ. ದೋಣಿ ಮೇಲೆ ಇರಲಿ ನಚ್ಚು ಬರಲಿ ಅಂತ ಅಲೆಗಳು, ಹಾರುತ್ತಿರಲಿ ಮೇಲೆ ಹಾರಿ
ಇರಲಿ ಗಾಳಿ ಮಳೆಗಳು ಕೈಯ ಸುಡುವ ದೊಂದಿಯೇನೆ ಇರುಳಿನಲ್ಲಿ ದೀಪ ಮೊರೆವ ತೋರೆಯು ಇದ್ದರೇನೆ ದೋಣಿಯ ಪ್ರತಾಪ ಕೈಯ ಸುಡುವ ದೊಂದಿಯೇನೆ ಇರುಳಿನಲ್ಲಿ ದೀಪ ಮೊರೆವ ತೋರೆಯು ಇದ್ದರೇನೆ ದೋಣಿಯ ಪ್ರತಾಪ ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ, ವಿಲ್ ಲೆಟ್ ಯು ನೋ. ಓಕೆ ಸರ್. ವಿಜಯಲಕ್ಷ್ಮಿ ಅವರೇ ನಮಸ್ತೆ ಸರ್. ಎಲ್ಲಿಂದ ಬಂದಿದ್ದೀರಾ? ಧಾರವಾಡದಿಂದ ಬಂದಿದ್ದೀನಿ ಸರ್. ಇದು ಯಾವ ಎಫ್.ಎಲ್ ಹಾಡಿದ್ರಾ? ಹಾಂ ಸರ್. ಅರ್ಧ ಮನೆ ಕಡಿಮೆ ಮಾಡ್ಕೊಳ್ಬೋದಿತ್ತೇನೋ. ಓಕೆ, ಸದ್ಯಕ್ಕೆ ವೇಟಿಂಗ್ ಲಿಸ್ಟಲ್ಲಿ ಇಟ್ಟಿರ್ತೀವಿ, ವಿಲ್ ಲೆಟ್ ಯು ನೋ. ಥ್ಯಾಂಕ್ ಯು. ಗೌರಮ್ಮ. ಹಾಂ ಸರ್. ನಮಸ್ತೆ. ನಮಸ್ತೆ ಸರ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ಎಲ್ಲಿಂದ ಬಂದಿದ್ದೀರಾ? ನಾನು ಹಾವೇರಿ ಡಿಸ್ಟಿಕ್ಕಿಂದ ಬಂದಿದ್ದೀನಿ. ಕಣ್ಣಲ್ಲಿ ಜ್ಯೋತಿ ತಂದೋನು ನೀನೇ, ನನ್ನಲ್ಲಿ ಪ್ರೀತಿ ತಂದೋನು ನೀನೇ, ನನ್ನ ಬಾಳಗೀತೆಯಲ್ಲಿ ನಲ್ಲ ಪಲ್ಲವಿ ನೀನೇ ಎನ್ನುತ್ತಿದೆ ಹೃದಯ ಪ್ರೀತಿಸುವ ಬಾಯಿನಿಯ. ಕಣ್ಣಲ್ಲಿ ಜ್ಯೋತಿ ತಂದೋನು ನೀನೇ, ನನ್ನಲ್ಲಿ ಪ್ರೀತಿ ತಂದೋನು ನೀನೇ, ನನ್ನ ಬಾಳಗೀತೆಯಲ್ಲಿ ನಲ್ಲ ಪಲ್ಲವಿ ನೀನೇ ಎನ್ನುತ್ತಿದೆ ಹೃದಯ ಪ್ರೀತಿಸುವ ಬಾಯಿನಿಯ. ಬದುಕಿನು ನಿನ್ನ
ಪ್ರೀತಿಸುವ ಬಾಯಿನಿಯ. ಚೆನ್ನಾಗಿತ್ತು. ಸದ್ಯಕ್ಕೆ ವೈಟಿಂಗ್ ಲಿಸ್ಟಲ್ಲಿ ಇಟ್ಟಿದ್ದೀವಿ. ವಿಲ್ ಲೆಟ್ ಯು ನೋ. ಹಾಯ್ ಶುಭಾಂಗಿಣಿ ಅವರೇ. ಹಾಯ್ ಸರ್. ಎಲ್ಲಿಂದ ಬಂದಿದ್ದೀರಿ ನೀವು? ಹುಬ್ಳಿ. ಹುಬ್ಳಿಯಿಂದ ಬಂದಿದ್ದೀರಾ. ನೀವು ಯಾಕೆ ಕೇಳಿದಂದರೆ ಆ ಶುಭ ಜೊತೆ ಗಿಣಿ ಸೇರಿದಾಗ ಅದು ಸುಂದರವಾಗಿ ಕಾಣುತ್ತೆ. ಹಾಗೆ ಅಣ್ಣ ಅದು ಗಿಣಿ ಅಲ್ಲ ಗಿಣಿ. ನಾನು ಗಿಣಿ ಅಂತ ಅಂದ್ಕೊಂಡು. ಓಕೆ, ಆಲ್ ದಿ ಬೆಸ್ಟ್ ನಿಮಗೆ ಶುಭಾಂಗಿನಿ ಅವರಿಗೆ. ಶರಣೆನುವೆ ಶರಣೆನುವೆ ಓ ಪ್ರಭುವೇ ಶರಣೆನುವೆ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ, ಬಾಳಲ್ಲಿ ನಿನ್ನಿಂದ ಚಂದ್ರೋದಯ, ಆನಂದ ನಿನ್ನಿಂದ ಕರುಣಾಮಯ. ಮೋಡ ಮಳೆಯಾಗಲು ನೀರು ಭುವಿ ಸೇರಲು, ಭುವಿ ಹಸಿರಾಗಲು ಲೋಕ ಗೆಲುವಾಗಲು. ಓಂ 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 ನೀನಿರುವೆ ದೇವಾ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ. ಈಲತೆ ನೀನೇ, ಈಲತೆ ನೀನೇ, ಈ ಸುಮ ನೀನೇ, ಈ ಸುಮ ತಂದ ಗಂಧವು ನೀನೇ. ಕಲ್ಲಲ್ಲಿ ಮುಳ್ಳಲ್ಲಿ ಮಣ್ಣಲ್ಲಿಯೋ, ಬಾನಲ್ಲಿ ಗುಹೆಯಲ್ಲಿ ಬನದಲ್ಲಿಯೋ, ಬಾನಾಡಿ ಕೊರಳಲ್ಲಿ ಇಂಪಾಗಿಯೋ, ತಂಗಾಳಿ ಸುಳಿದಾಗ ತಂಪಾಗಿಯೋ, ತಂಗಾಳಿ ಸುಳಿದಾಗ ತಂಪಾಗಿಯೋ, ಹಣ್ಣ ರುಚಿಯಲ್ಲಿಯೋ, ಜೇನ ಸಿಹಿಯಲ್ಲಿಯೋ, ಹಾಲ ಬೆಳಕಲ್ಲಿಯೋ, ರಾತ್ರಿ ഇരുಳಲ್ಲಿಯೋ. ಓಂ 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 ನೀನಿರುವೆ ದೇವ. ಬಾನಲ್ಲಿ ನಿನ್ನಿಂದ ಸೂರ್ಯೋದಯ, ಬಾಳಲ್ಲಿ ನಿನ್ನಿಂದ ಅರುಣೋದಯ. ಹಾಯ್ ಶುಭಾಂಗಿನಿ. ಹಾಯ್ ಸರ್. ಎಲ್ಲಿ ಓದಿದ್ದು ನೀವು? ಹುಬ್ಳಿ. ಹುಬ್ಳಿ, ಓಕೆ. ಕ್ಲಾಸಿಕಲ್ ಟ್ರೈನ್ಡ್. ಹಾಂ ಸರ್. ವಾಯ್ಸ್ ನಿಮ್ಮದು ಎಕ್ಸಲೆಂಟ್ ಆಗಿದೆ. ಹಾಂ ಸರ್. ಆ್ಯಂಡ್ ದಿಸ್ ಇಸ್ ಟಫ್ ಸಾಂಗ್. ಐ ಡೋಂಟ್ ನೋ ಏನಕ್ಕೆ ಇದು ಸೆಲೆಕ್ಟ್ ಮಾಡಿದ್ದು. ಒಂದು ಮಾಸ್ಟರಿಂಗ್ ಸ್ವಲ್ಪ ಅಂದರೆ ಟೈಟ್ನೆಸ್ ಇನ್ನೂ ಬೇಕಿತ್ತು ಅನಿಸುತ್ತೆ. ನೋಡೋಣ. ಐ ಜಸ್ಟ್ ಕೆಪ್ಟ್ ಇಟ್ ಪೆಂಡಿಂಗ್ ರೈಟ್ ನಾವು. ವಿಲ್ ಜಸ್ಟ್ ಹೋಪ್ ಫಾರ್ ದ ಬೆಸ್ಟ್. ಓಕೆ, ಆಲ್ ದ ಬೆಸ್ಟ್. ಎಸ್ ಪರೀಕ್ಷಿತ್ ಪೂಂಜೆರೆ ನಮಸ್ತೆ. ನಮಸ್ತೆ ಪೂಂಜೆರೆ ನಮಸ್ತೆ. ಪುದರ್ ಅನ್ನೋಲ್ಲ ಕೇನ್ಲೆಕೊಂಡು ಪೂಂಜೆರ್ನ ಮಾ ನಿಷಾದ ಪನ್ಪಿನ ಪುದರಿಡು ಯಕ್ಷಗಾನ ಬರೆದು ಭಾರಿ ಪುಗಾರ್ತೆಂದದು ದಿನ ಯಕ್ಷಗಾನದ ಪ್ರಸಂಗ ಕರ್ತೆರು ಅಂಚನೆ ಕಟೀಲು ಮೇಳದ ಭಾಗವತರಾದಿತ್ತಿನಾರು ಬೊಟ್ಟಿಕೆರೆ ಪುರುಷೋತ್ತಮ ಪೂಂಜೆರು. ನನಗೆ ಸಂಗೀತದಲ್ಲಿ ಆಸಕ್ತಿ ಮೂಡಲಿಕ್ಕೂ ನನ್ನ ತಂದೆಯ ಕಾರಣ ಅಂತ ಹೇಳಬೇಕಾಗ್ತದೆ. ಪಿಲಿತ ಬಂಜಿಡು ಪಿಲಿಯೇ ಪುಟ್ಟುನು ಪನ್ಪಿಲೆಕ್ಕ ಬೊಟ್ಟಿಗೆರೆ ಪುರುಷೋತ್ತಮ ಪೂಂಜರ್ನ ಮಗೆ ಪರೀಕ್ಷಿತ್ ಪೂಂಜರ್ಲ ಒರಿ ಎಡ್ಡ ಕಲಾವಿದೆ. ಕಲಾ ಸರಸ್ವತಿ ಅರ್ನ ತರೆಮಿತ್ತು ಆಶೀರ್ವಾದದ ಕೈನ ದೀತಿಲೆಕ್ಕ ಎಡ್ಡೆ ಪದ ಪನ್ಪಿನ ಕಲಾವಿದೆ. ಅದು ಅರುಬುಲೆದೆರು. ನನಗೊಂದು ಆಸೆ ಇತ್ತು, ನನ್ನನ್ನು ನನ್ನ ತಂದೆ ದೊಡ್ಡ ಸ್ಟೇಜಲ್ಲಿ ನೋಡಬೇಕು ಅಂತ ನನಗೆ ಆಸೆ ಇತ್ತು. ಬಟ್ ಅದು ಆಸೆ ಈಡೇರಲಿಲ್ಲ. ಬಟ್ ಅವರು ನನ್ನನ್ನು ನೋಡ್ತಿದ್ದಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಪರೀಕ್ಷಿತ್ ಪೂಂಜರು ಪುನು ಬೆಂಗಳೂರು
ಅಂಡ ನಮ್ಮ ಟಿವಿದ ಸೂಪರ್ ಸಿಂಗರ್ ಪಂಥದ ಬಗೆಟ್ಟು ಮಾಹಿತಿ ತೆರೆದು ಕುಡ್ಲಗ್ ಬತ್ತದು ಪದ ಪಂತೆರು 4 ಜನ ಪುಗಾರ್ಥದ ತೀರ್ಪುಗಾರರನ್ನ ಎದುರುಡು ಸ್ವರತ ಸತ್ವ ಪರೀಕ್ಷೆ ಮಲ್ಪನ ಪರೀಕ್ಷಿತ್ ಪುಂಜರು ಗೆಂದುವೆರ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ಧೆರೆ ನಾ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ಧೆರೆ ನಾ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಹಗಲನು ನೀಡಿದ ಶರಣು ಎನಲು ಇವನು ಒಲಿದು ಬರುವ ಎದುರು ನಿಲ್ಲಲು ಇವನು ಮುನಿದೆ ಬಿಡುವ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ತಾಯಿಗೆ ಮಗನ ಜೀವ ಆ ಮಗನಿಗೆ ತಾಯಿ ದೈವ ಇಲ್ಲಿ ತ್ಯಾಗ ಪ್ರೀತಿಯ ಕರುಳಿನ ಬಂಧ ನೋಡು ಜಗದ ಭಾರಿ ಸಾಗರವ ಜಿಗಿದು ಈಜಿ ಮೀರಿಸುವ ಪ್ರಬಲ ಧೈರ್ಯ ನೀಡಿರುವ ಶಿವನೇ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ಧೆರೆ ನಾ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ತೋಂ ತನ ಧೆರೆ ನನ ಧೆರೆ ನಾ. ಥ್ಯಾಂಕ್ ಯು. ಪರೀಕ್ಷಿತ್, ಎಸ್ ಸರ್. ಕ್ಲಾಸಿಕಲ್ದಲ್ಲ ಕಲ್ತೊಂದುಲ್ಲರಾ? ಪಂಡ ಮಿಡಲ್ ಸ್ಟಾಪ್ ಆವೊಂದುಂಡು ಸರ್. ಓಕೆ, ಅದು ಕಂಟಿನ್ಯೂ ಮಲ್ಪ್ಲೆ. ಯು ಗಾಟ್ ಅ ವೆರಿ ಗುಡ್ ಟೆಕ್ಸ್ಚರ್. ಇದನ್ನ ಒಂದು ಸ್ಟೈಲ್ ಒಂದು ಟಚ್ ಉಂಡು ವಾಯ್ಸ್ ಇಡು. ಥ್ಯಾಂಕ್ ಯು ಸರ್. ತಕ ಗುರುವಣ್ಣ ದಾದ ಬಂದು ಪೇರು ತುಕ್ಕ ಪರೀಕ್ಷಿತ್. ಎಸ್ ಸರ್. ವಾಯ್ಸ್ ಇಸ್ ಗುಡ್ ಆ್ಯಕ್ಚುಲಿ, ಪ್ಲಸ್ ಪಾಯಿಂಟ್ಸ್. ಥ್ಯಾಂಕ್ ಯು. ಸಂಗೀತ ಒಂತೆ ಇಂಪ್ರೂವ್ ಆಡು ನಲ್ಲ. ಓಕೆ ಸರ್. ಸಂಗೀತ ಬಂದಾಗ ಪಿಚ್ಚಿಂಗ್ ಒಂತೆ ಹೆಚ್ಚು ಕಮ್ಮಿ ಅವನನ್ನು. ಓಕೆ ಸರ್. you'll be selected for this round. Super Singer.